ಬಿಲ್ಲವಾಸ್ ಕತಾರ್ ಪ್ರತಿಭಾ ಸಪ್ತಾಹ 2021 ಎಂಬ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಆಯೋಜಿಸಿದ್ದು, ವಿಶ್ವದ ಎಲ್ಲ ಬಿಲ್ಲವ ಪ್ರತಿಭೆಗಳು ಅರಳುವಂತೆ ಮಾಡಿದೆ ಬಿಲ್ಲವಾಸ್ ಕತಾರ್. ಕೋವಿಡ್ನ ಈ ವಿಷಮ ಸ್ಥಿತಿಯಲ್ಲಿ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನ ಬಿಲ್ಲವಾಸ್ ಕತಾರ್ನವರು ಕಲ್ಪಿಸಿಕೊಟ್ಟಿದ್ದಾರೆ. ಅಂತರ್ಜಾಲದ ಮೂಲಕ ಬಿಲ್ಲವಾಸ್ ಕತಾರ್ನ ಪ್ರತಿಭಾ ಸಪ್ತಾಹ 2021 ಎಂಬ ವೇದಿಕೆಯನ್ನ ನಿರ್ಮಿಸಿ ಕೇವಲ ಕತಾರ್ಗೆ ಸೀಮಿತವಾಗಿರದೆ ವಿಶ್ವದ ಎಲ್ಲ ಬಿಲ್ಲವ ಪ್ರತಿಭೆ ಅರಳುವಂತೆ ಮಾಡಿದ ಹೆಮ್ಮೆ ಬಿಲ್ಲವಾಸ್ ಕತಾರ್ ಇವರದ್ದು. 2012ರಂದು ಕೇವಲ 45 ಜನರಿಂದ ಪ್ರಾರಂಭವಾದ ಸಂಸ್ಥೆ ಇಂದು ಕತಾರ್ನಲ್ಲಿ 350ಕ್ಕೂ ಮಿಕ್ಕಿ ಸದಸ್ಯರನ್ನ ಹೊಂದಿದ್ದು ಅನೇಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಯನ್ನ ಮಾಡುತ್ತಾ ಬಂದಿದೆ. ವೈದ್ಯಕೀಯ ನೆರವು, ರಕ್ತದಾನ, ಕ್ರೀಡಾಪಟುಗಳಿಗೆ ನೆರವು, ನೆರೆ ಪರಿಹಾರ, ನಾರಾಯಣ್ ಗುರು ಚಾರಿಟೇಬಲ್ ಟ್ರಸ್ಟ್ನೊಂದಿಗೆ ಕೈಜೋಡಿಸಿ ಶೈಕ್ಷಣಿಕ ನೆರವು, ಪರಿಸರ ದಿನಾಚರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಸಂಘದ ಚುಕ್ಕಾಣಿ ಹಿಡಿದ ರಘುನಾಥ್ ಅಂಚನ್, ಸ್ಥಾಪಕಾಧ್ಯಕ್ಷ ದಿವಾಕರ್ ಪೂಜಾರಿ, ಉಪಾಧ್ಯಕ್ಷ ರೂಪೇಶ್ ಸಾಲ್ಯನ್, ಪ್ರಧಾನ ಕಾರ್ಯದರ್ಶಿ ಅಮಿತ್ ಪೂಜಾರಿ ಮತ್ತು ಸಂಘದ ಎಲ್ಲ ಸದಸ್ಯರ ಸರ್ವಾನುಮತದಿಂದ ಸಂಪನ್ನವಾದ ಕಾರ್ಯಕ್ರಮ ಬಿಲ್ಲವಾಸ್ ಕತಾರ್ ಪ್ರತಿಭಾ ಸಪ್ತಾಹ 2021 ಜುಲೈ 15ರಿಂದ ಪ್ರಾರಂಭವಾಗಿ ಜುಲೈ 21ರವರೆಗೆ ನಡೆಯಿತು. 11 ಬಗೆಯ ವಿವಿಧ ಸ್ಪರ್ಧೆಗಳಲ್ಲಿ 175ಕ್ಕೂ ಮಿಕ್ಕಿ ಸ್ಪರ್ಧಾಳುಗಳು ಭಾಗವಹಿಸಿದ್ರು. 3 ವರ್ಷದ ಕಿರಿಯರಿಂದ ಹಿಡಿದು 75 ವರ್ಷದ ಹಿರಿಯರು ಕೂಡ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟರು. ಕತಾರ್ ಬಿಲ್ಲವಾಸ್ನ ಸದಸ್ಯರ ಆಂತರಿಕ ಪ್ರತಿಭೆಗಳ ಚಿತ್ರ ಸುರುಳಿಗಳ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮವನ್ನು ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿ ಅಪರ್ಣಾ ಶರತ್ ಮತ್ತು ಜೊತೆ ಕಾರ್ಯದರ್ಶಿ ಸೀಮಾ ಉಮೇಶ್ ಪೂಜಾರಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಪ್ರತಿಭಾ ಸಪ್ತಾಹ 2021ರ ಸಮಾರೋಪ ಸಮಾರಂಭದ ಉದ್ಘಾಟನೆ ಜುಲೈ 21ರಂದು ದೋಹಾ ಕತಾರ್ನ ಐಸಿಸಿಯ ಅಶೋಕ ಸಭಾಭವನದಲ್ಲಿ ದೀಪ ಬೆಳಗಿಸುವುದರೊಂದಿಗೆ ನಡೆಯಿತು. ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಸಮ್ಮುಖದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಧ್ಯಕ್ಷರಾದ ಬಾಬು ರಚನ್, ಐಸಿಸಿಯ ಉಪಾಧ್ಯಕ್ಷ ಕನ್ನಡಿಗ ಸುಬ್ರಹ್ಮಣ್ಯ ಹೆಬ್ಬಾಕಿಲು, ಪ್ರಧಾನ ಪ್ರಾಯೋಜಕರಾದ ಎಂ ಪಲ್ಲುಂಜಿ ಕತಾರ್, ಇದರ ಆಡಳಿತ ನಿರ್ದೇಶಕರಾದ ಚಿದಾನಂದ ನಾಯಕ್, ಎಟಿಎಸ್ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಮೂಡಂಬೈಲ್ ರವಿಶೆಟ್ಟಿ ಭಾಗವಹಿಸಿದ್ರು. ಸ್ವಾಗತ ಭಾಷಣ ಮೂಲಕ ಸಂಘದ ಅಧ್ಯಕ್ಷರಾದ ರಘುನಾಥ್ ಅಂಚನ್ ಬಿಲ್ಲವಾಸ್ ಕತಾರ್ನ ಡಿಯುದೇಶ ಸಾಧನೆ ಮತ್ತು ಕಾರ್ಯಾಚರಣೆಗಳ ಬಗ್ಗೆ ಬೆಳಕು ಚೆಲ್ಲಿ ಸಪ್ತಾಹಕ್ಕೆ ಚಾಲನೆಯಿತ್ತರು. ಭೂಮಿಕಾ ರಘುನಾಥ್ ಅಂಚನ್ ಅವರು ಸ್ವಾಗತ ನೃತ್ಯದ ಮೂಲಕ ಎಲ್ಲರ ಕಣ್ಮನ ಸೆಳೆದರು. ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ನಾರಾಯಣ ಗುರುಗಳ ಸಾಮಾಜಿಕ ಸುಧಾರಣೆ, ದೀನದಲಿತರ ಸೇವೆ, ಜಾತ್ಯತೀತ ರಾಷ್ಟ್ರದ ಪರಿಕಲ್ಪನೆ, ವಿದ್ಯಾಭ್ಯಾಸದ ಅಗತ್ಯತೆಯ ಬಗ್ಗೆ ಬೆಳಕು ಚೆಲ್ಲಿ ಗುರುಗಳ ಸರಳತೆಯನ್ನ ತನ್ನ ನಡೆ ಮತ್ತು ನುಡಿಯಲ್ಲಿ ತೋರಿಸಿಕೊಟ್ಟರು. ಪೊಲೀಸ್ ಅಧೀಕ್ಷಕರಾದ ರೀನಾ ಸುವರ್ಣ, ಕೋಸ್ಟಲ್ ಸ್ಯಾಂಡಲ್ವುಡ್ ಖ್ಯಾತಿಯ ಉದಯೋನ್ಮುಖ ಚಲನಚಿತ್ರ ನಟ ಪೃಥ್ವಿ ಅಂಬರ್, ಬಹುಮುಖ ಪ್ರತಿಭೆಯ ಪತ್ರಕರ್ತ ಹಾಗೂ ರಂಗಕರ್ಮಿ ಪರಮಾನಂದ ಸಾಲ್ಯನ್, ರೂಪೇಶ್ ಸಾಲ್ಯನ್, ಬಿಲ್ಲವಾಸ್ ಕತಾರ್ನ ಉಪಾಧ್ಯಕ್ಷರು ಈ ಗಣ್ಯರ ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಚೊಕ್ಕವಾಗಿ ನಿರೂಪಿಸಿದರು. ಮಂಗಳೂರಿನಲ್ಲಿ ಆಯೋಜಿಸಿದ ಪ್ರತಿಭೆಗಳ ಸಮ್ಮೇಳನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಕರಾದ ದಿನೇಶ್ ಸುವರ್ಣರಾಯಿ, ನಿತೀಶ್ ಪೂಜಾರಿ ಮಾರ್ನಾಡ್, ಡಾ ಅರುಣ್ ಉಳ್ಳಾಲ್ ಹಾಗೂ ವಿಜಯ್ ಶರ್ಮಿಳಾ ಅವರು ನಡೆಸಿಕೊಟ್ಟರು. ಅಕ್ಷತಾ ಪೂಜಾರಿಯವರು ವಿಶೇಷ ಅನುಕರಣ ಕಲೆಯ ಸ್ವರಾನುಕರಣೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಕಂಬಳದ ಹಿರಿಯಜ್ಜ ಇರ್ವೇಲ್ ಪಾಣಿಲ ಬಾಡಾ ಪೂಜಾರಿಯವರನ್ನು ಸನ್ಮಾನಿಸಲಾಯಿತು. ಪ್ರಧಾನ ಪ್ರಾಯೋಜಕರಾಗಿ ಜೆಪು ಚಿದಾನಂದ ನಾಯಕ್, ಪ್ರಧಾನ ವ್ಯವಸ್ಥಾಪಕರು ಎಂ ಪಲ್ಲುಂಜಿ ಕತಾರ್, ಜೊತೆ ಪ್ರಾಯೋಜಕರಾಗಿ ಡಾ ಎಂಬಿ ರವಿಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು ಎಟಿಎಸ್ ಗ್ರೂಪ್ ಫೆಲಿಕ್ಸ್ ಲೋಬೋ, ವ್ಯವಸ್ಥಾಪಕ ನಿರ್ದೇಶಕರು ಕತಾರ್ ಮೆಟಾಕೋಟ್, ವೀರೇಶ್ ಮನ್ನಂಗಿ, ವಿಭಾಗೀಯ ವ್ಯವಸ್ಥಾಪಕರು ಅಲ್ ಮುಫ್ತಾ ಕಾಂಟ್ರಾಕ್ಟಿಂಗ್ ಕಂಪನಿ, ಜರಾಲ್ ಡಿಮೆಲೋ, ವ್ಯವಸ್ಥಾಪಕ ನಿರ್ದೇಶಕರು ಸ್ಪೇಸ್ ಕಾಂಟ್ರಾಕ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಇವರುಗಳು ಈ ಸಂಪೂರ್ಣ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದರು. ಧನ್ಯವಾದ ಸಮರ್ಪಣೆಯನ್ನ ಸಂಘದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಪೂಜಾರಿಯವರು ನೆರವೇರಿಸಿಕೊಟ್ಟರು. ಎಲ್ಲ ಕಾರ್ಯಕ್ರಮದ ನಿರ್ವಹಣೆಯನ್ನ ಸಂಘದ ಜೊತೆ ಕಾರ್ಯದರ್ಶಿ ಜಯರಾಮ್ ಸುವರ್ಣ ನಡೆಸಿಕೊಟ್ಟರು. ಒಟ್ಟಿನಲ್ಲಿ 35,000ಕ್ಕೂ ಮಿಕ್ಕಿ ಜನರು ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ನೇರ ಪ್ರಸಾರದ ಮೂಲಕ ನೋಡುವಂತಾಯಿತು. ಇದೊಂದು ಬಿಲ್ಲವಾಸ್ ಕತಾರ್ನ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ಸೃಷ್ಟಿಸಿದ ಚೊಚ್ಚಲ ಪ್ರತಿಭಾ ಸಪ್ತಾಹ ಎನ್ನುವ ಕೀರ್ತಿಗೆ ಪಾತ್ರವಾಯಿತು. ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್, ದೋಹಾ, ಕತಾರ್.